ತೊಡಿಕಾನು ಸೀಮೆಯ 18 ಗ್ರಾಮಗಳಲ್ಲಿ ನಡೆಯುವ ದೈವಗಳ ಧರ್ಮ ನಡಾವಳಿಗೆ ಏಕರೀತಿಯ ಸಂಭಾವನೆ ನೀಡಲು ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗಿದ್ದು, ಈ ಕುರಿತು ನಿರ್ಣಯ ಕೈಗೊಳ್ಳಲಾಗಿದೆ. ಮುಂದೆ ದೈವ ಕರ್ಮಿಗಳನ್ನು ಕರೆದು ಸಭೆ ನಡೆಸಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ತೊಡಿಕಾನ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ದೈವಾರಾಧಕರ ಒಕ್ಕೂಟದ ಅಧ್ಯಕ್ಷ ಪುರುಷೋತ್ತಮ ಕೋಲ್ಚಾರ್ ಅವರು ಮಾತನಾಡಿ, ನಮ್ಮದು ದೈವಾರಾಧಕರ ನಾಡು. ಪೂರ್ವ ಸಂಪ್ರದಾಯಗಳಂತೆ ದೈವಗಳ ಆರಾಧನೆಯನ್ನ ನಿರಂತರ ಆಚರಿಸಿಕೊಂಡು ಬರುತ್ತಿರುವವರು ನಾವು. ಇಲ್ಲಿ ಒಂದೊಂದು ದೈವಗಳನ್ನ ಬೇರೆ ಬೇರೆ ಸಮಾಜದವರು ಕಟ್ಟುತ್ತಿದ್ದಾರೆ. ಅವರಿಗೆ ನೀಡುವ ಸಂಭಾವನೆಯಲ್ಲಿಯೂ ವ್ಯತ್ಯಾಸಗಳಿರುತ್ತವೆ. ಇವೆಲ್ಲವನ್ನ ಒಂದೇ ರೀತಿಯಲ್ಲಿ ಕೊಂಡು ಹೋಗಬೇಕೆನ್ನುವ ನಿಟ್ಟಿನಲ್ಲಿ ಈಗಾಗಲೇ ತಾಲೂಕು ಸಮಿತಿಯನ್ನ ರಚಿಸಲಾಗಿದ್ದು 3-4 ಸಭೆಯನ್ನ ನಡೆಸಲಾಗಿದೆ. ತೊಡಿಕಾನ ಸೀಮೆಯಲ್ಲಿ 18 ಗ್ರಾಮಗಳು ಬರುತ್ತಿರುವುದರಿಂದ ಜೊತೆಗೆ ಕೊಡಗಿನ 3 ಗ್ರಾಮಗಳನ್ನು ಸೇರಿಸಿಕೊಂಡು ಒಟ್ಟು 6 ವಲಯವನ್ನಾಗಿ ಮಾಡಿಕೊಂಡಿದ್ದೇವೆ. ಈ 6 ವಲಯದಲ್ಲಿ ಅಲ್ಲಿಯ ದೈವ ಭಕ್ತರ ಸಭೆ ನಡೆಸಿ ಸಂಭಾವನೆಯ ಕುರಿತು ಚರ್ಚಿಸಲಾಗುವುದೆಂದು ಹೇಳಿದರು. ಸಭೆಯಲ್ಲಿ ಕಾಲಾವಧಿ ನಡಾವಳಿ, ಹರಕೆ ನಡಾವಳಿ ಹೀಗೆ ವಿವಿಧ ವಿಚಾರಗಳ ಕುರಿತು ಚರ್ಚೆ ನಡೆಯಿತು. ಒಂದೊಂದು ಕ್ಷೇತ್ರಗಳಲ್ಲಿ ಧರ್ಮದೇವಗಳದ್ದು ಬೇರೆ ಬೇರೆ ಸುತ್ತದ ಚಾಮುಂಡಿ ಇರಬಹುದು, ಅದರ ಉಪದೈವಗಳಿರ್ಬೋದು, ಹಾಗೆ ಬೇರೆ ಬೇರೆ ದೈವಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅವುಗಳಲ್ಲಿ ಅದರ ಆಡಳಿತ ವಿಭಾಗ ಹೊಂದಿದ್ದರೂ ಕರ್ಮಿ ವಿಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಇರುವಾಗ ಮಡಿವಾಳ ಜನಾಂಗ ಇರಬಹುದು, ಭಂಡಾರಿ ವಿಭಾಗ ಇರಬಹುದು, ಅಥವಾ ಇನ್ನು ಕಲಶಧಾರಿ ಆಗಿರುವ ತೀಯ ಸಮಾಜವಿರಬಹುದು, ಅಥವಾ ಇನ್ನುಳಿದ ಅನೇಕ ಕರ್ಮಿ ವಿಭಾಗದಲ್ಲಿದ್ದಾರೆ. ಇವರ ಬಗ್ಗೆ ನಾವು ಸೇರಿಸಿಕೊಂಡು ನಾವು ಒಂದು ಮಾತುಕತೆ ಮಾಡಿ ಒಂದು ಸೌಹಾರ್ದಯುತವಾಗಿ ಅವರನ್ನೂ ಕೂಡ ಸಮಿತಿಗೆ ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಧಾರ್ಮಿಕ ಆಟ ನಡೆಸಿಕೊಂಡು ಹೋಗುವ ದೃಷ್ಟಿಯಿಂದ ಒಂದು ಸಮಿತಿಯನ್ನಾಗಲಿ ಮಾಡಿಕೊಂಡು ಅದರಂತೋಡು ಸಂಪಾದನೆ ಹೇಳುವಾಗ ಅದು ಏಕರೀತಿಯ ಸಂಭಾವನೆಗಳು ಆ ಕ್ಷೇತ್ರದ ಕರ್ಮಿ ವಿಭಾಗದಲ್ಲಿ ಹೋಗಬೇಕು ಹೊರತು ಒಬ್ಬನಲ್ಲಿ ಹರಿಕೆ ಕೊಟ್ಟ ಒಬ್ಬ 50 ಸಾವಿರ ಕೊಡೋದು, ಒಬ್ಬ 25 ಸಾವಿರ, ಒಬ್ಬ ಕಾಲಾವಧಿ ಕೊಡೋದು, ಹರಿಕೆ ಕೊಡಬಹುದು, ಈ ಥರದ ವ್ಯತ್ಯಾಸಗಳು ಇರುತ್ತವೆ. ಅದನ್ನು ನಾವು ಆ ಕರ್ಮಿ ವಿಭಾಗವನ್ನು ಕರೆಸಿ ನಾವಿಲ್ಲಿ ಮಾಡಬೇಕಾಗ್ತದೆ. ಆ ಕರೆಸುವ ಮೊದಲು ನಾವು ಚರ್ಚಿಸಿಕೊಂಡು ಎಷ್ಟು ಕೊಡಬಹುದು ಅಂತ ಹೇಳಿ ತೀರ್ಮಾನಗಳನ್ನು ಎಲ್ಲ ಇಲ್ಲಿ ಬಂದಿರುವುದನ್ನು ತೀರ್ಮಾನಿಸಬೇಕು. ಮತ್ತೆ ಅವರನ್ನು ಕರೆಸಿ ಅವರು ಬಂದ ನಂತರ ನಾವು ಜಗಳಾಡಿಕೊಳ್ಳಬಾರದು. ಅವರು ಬರುವ ಮೊದಲು ನಾವಿಲ್ಲಿ ಅದನ್ನು ಹಾಗೆಂತೇಳಿ ಅವರು ಕೂಡ ಅವರನ್ನು ನಾವು ಪರಿಭಾಷೆ ಮಾಡಲಿಕ್ಕೆ ಆಗುವುದಿಲ್ಲ. ವೇದಿಕೆಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ಕೆವಿ ಹೇಮನಾಥ್ ಕುರುಂಜಿ, ಪದಾಧಿಕಾರಿಗಳಾದ ಪಿಬಿ ದಿವಾಕರೈ, ಸುರೇಶ್ ಅಮೈ, ತೊಡಿಕಾನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಕೊಳಲಂಬುಲೆ ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿ ದೈವ ಭಕ್ತರು ಉಪಸ್ಥಿತರಿದ್ದರು.